ಸ್ಥಳೀಯ ವಾಹನಗಳಿಗೆ ಹೆಜಮಾಡಿಯಲ್ಲಿ ಟೋಲ್ ವಿನಾಯಿತಿ ಇದ್ರೂ ವಿನಾಯಿತಿ ನೀಡದೆ ಸ್ಥಳೀಯರನ್ನ ವಂಚಿಸ್ತಾ ಇದ್ದ ಬಗ್ಗೆ ಅಧಿಕಾರಿಯನ್ನ ಭೇಟಿ ಮಾಡಿದಾಗ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸಹಿತ ಸದಸ್ಯರೊಂದಿಗೆ ಅಧಿಕಾರಿ ಉಡಾಫಿಯಾಗಿ ವರ್ತಿಸಿದ್ದಾರೆ ಎಂಬುದಾಗಿ ಆರೋಪಿಸಿದ ಗ್ರಾಮ ಪಂಚಾಯತ್ ಪ್ರತಿನಿಧಿಗಳು ಟೋಲ್ ಬಳಿ ಬದಲಿ ರಸ್ತೆ ನಿರ್ಮಾಣ ಮಾಡುವ ಮೂಲಕ ಟೋಲ್ ಪ್ಲಾಜಾಕ್ಕೆ ಸಡ್ಡು ಹೊಡೆದಿದ್ದಾರೆ. ಹೆಜಮಾಡಿ ಟೋಲ್ ಪ್ಲಾಜಾದ ಪ್ರಬಂಧಕ ತಿಮ್ಮಯ್ಯ ಎಂಬುವರು ಈ ಹಿಂದೆ ಹೆಜಮಾಡಿ ಗ್ರಾಮ ಪಂಚಾಯತ್ನಲ್ಲಿ ನಡೆದ ಸಭೆಗೆ ಆಗಮಿಸಿ ಜನರ ಸಮಸ್ಯೆಯನ್ನ ಆಲಿಸಿ ಪೂರಕವಾಗಿ ಸ್ಪಂದಿಸುವ ಭರವಸೆಯನ್ನ ವ್ಯಕ್ತಪಡಿಸಿದ್ರು. ಯಾವುದೇ ರೀತಿಯಲ್ಲಿ ಸ್ಪಂದಿಸದೆ ಸ್ಥಳೀಯ ಗ್ರಾಮಸ್ಥರನ್ನ ವಂಚಿಸ್ತಾ ಇದ್ದಾರೆ. ಅಧಿಕಾರಿ ಸಭೆಯಲ್ಲಿ ತಿಳಿಸಿದಂತೆ ಪೂರಕ ದಾಖಲೆ ಪತ್ರವನ್ನ ಟೋಲ್ ಪ್ಲಾಜಾಕ್ಕೆ ಗ್ರಾಮಸ್ಥರು ಒದಗಿಸಿದ್ರಾದ್ರೂ ಕಳ್ಳ ದಾರಿಯಲ್ಲಿ ಸುಂಕ ವಸೂಲಿ ನಡೆಸ್ತಾ ಇದ್ದಾರೆ. ಸ್ಥಳೀಯರಿಗೆ ಉದ್ಯೋಗಾವಕಾಶ ನೀಡುತ್ತೇವೆ ಎಂದಿದ್ರು ಇದೀಗ ಕೇವಲ ಬೆರಳೆಣಿಕೆ ಮಂದಿ ಮಾತ್ರ ಇದ್ದು ಗ್ರಾಮಸ್ಥರಾದವರಿಗೆ ವಿನಾಯಿತಿ ನೀಡಿ ಬಿಟ್ರೆ ನಮ್ಮ ಸಂಬಳದಲ್ಲಿ ಕಡಿತ ಮಾಡ್ತಾರೆ ಎಂಬ ಆರೋಪ ಸಿಬ್ಬಂದಿಗಳಾಗಿತ್ತು. ಅನಿವಾರ್ಯ ಕಾರಣದಿಂದ ಅಕ್ರಮವಾಗಿ ಪಿಡಬ್ಲ್ಯೂಡಿ ರಸ್ತೆಗೆ ನಿರ್ಮಿಸಿದ ಟೋಲ್ ಗೇಟ್ ಬಳಿ ರಸ್ತೆ ನಿರ್ಮಿಸಿ ಎಲ್ಲ ವಾಹನಗಳು ಉಚಿತವಾಗಿ ಸಂಚರಿಸುವ ಅವಕಾಶ ಮಾಡಿಕೊಟ್ಟಿದ್ದೇವೆ. ನಮ್ಮ ಕಾರ್ಯಾಚರಣೆಗೆ ಶಾಸಕರ ಬೆಂಬಲವೂ ಇದೆ. ಪಡುಬಿದ್ರಿ ಪೊಲೀಸರು ಈ ಸಮಸ್ಯೆ ಇತ್ಯರ್ಥಕ್ಕೆ ಒಂದು ದಿನದ ಅವಕಾಶ ಕೇಳಿದ್ದಾರೆ. ಆದರೆ ಇದೀಗ ಗ್ರಾಮ ಪಂಚಾಯತ್ನಲ್ಲಿ ತುರ್ತು ಸಭೆ ನಡೆಸಿ ಈ ಅಕ್ರಮವಾಗಿ ನಿರ್ಮಾಣ ಮಾಡಿದ ಕಿರು ಟೋಲ್ ಅನ್ನ ತೆರವುಗೊಳಿಸುವ ನಿರ್ಣಯ ಕೈಗೊಳ್ಳುವುದಾಗಿ ಗ್ರಾಮ ಪಂಚಾಯತ್ ಸದಸ್ಯ ಶರಣ್ ಕುಮಾರ್ ಮಟ್ಟು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮುಂದೆ ಟೋಲ್ ವಿರುದ್ಧ ನಡೆಯುವ ಹೋರಾಟಕ್ಕೆ ಎಲ್ಲರೂ ಬೆಂಬಲ ನೀಡುವಂತೆ ಗ್ರಾಮಸ್ಥರಲ್ಲಿ ಮನವಿ ಮಾಡಿದ್ದಾರೆ. ಈ ಸಂದರ್ಭ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ರೇಷ್ಮಾ ಮೆಂಡನ್ ಸಹಿತ ಬಹುತೇಕ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಗ್ರಾಮಸ್ಥರು ಇದ್ದರು. ಹೆಜಮಾಡಿಯ ಈ ಟೋಲ್ನ ಪ್ಲಾಜಾದಲ್ಲಿ ನಿರಂತರವಾಗಿ ಹೆಜಮಾಡಿ ಗ್ರಾಮಸ್ಥರಿಗೆ ನಿರಂತರ ಕಿರುಕುಳ ನಡೀತಿದೆ. ಪಂಚಾಯತ್ನ ಮನವಿಗೆ ಇಲ್ಲಿಯ ಅಧಿಕಾರಿಗಳು ಕಿಮ್ಮತ್ತನ್ನು ಕೊಡದೆ ನಮ್ಮ ಗ್ರಾಮಸ್ಥರಿಗೆ ಇಲ್ಲಿ ಬರುವಂಥ ಎಲ್ಲ ಗ್ರಾಮಸ್ಥರಿಗೂ ಕೂಡ ಭಾಳಷ್ಟು ಕಿರುಕುಳನ್ನು ನೀಡಿ ಅವರ ಕಾರ್ಗಳ ಮುಖಾಂತರ ಬಂದರೆ ವಿಶೇಷವಾಗಿ ನಮ್ಮ ಲೋಕಲ್ ಇರುವಂಥ ಹುಡುಗರು ಅವರನ್ನು ಯಾರು ಫ್ರೀ ಬಿಟ್ಟರು ಕೂಡ ಅವರಿಗೆ ಅವರ ಸಂಬಳದಿಂದ ಕಟ್ ಮಾಡುವಂಥ ಹುನ್ನಾರಗಳು ನಡೀತಾ ಉಂಟು. ಇದನ್ನೆಲ್ಲ ಖಂಡಿಸಿ ನಾವು ಈ ದಿನ ತುರ್ತು ಸಭೆಯನ್ನು ನಡೆಸಿದ್ದೇವೆ. ಟೋಲ್ನ ಮ್ಯಾನೇಜರ್ಗೆ ಮಾತಾಡಲಿಕ್ಕೆ ಬಂದರೆ ಇಡೀ ನಮ್ಮ ಪಂಚಾಯತ್ನ ವ್ಯವಸ್ಥೆಗೆ ಪಂಚಾಯತ್ ಅಧ್ಯಕ್ಷರಿಗೆ ಮತ್ತು ಸದಸ್ಯರಿಗೆ ಕೂಡ ಅವಮಾನ ಮಾಡಿದರು. ಇದನ್ನು ನಾವು ತುರ್ತಾಗಿ ಖಂಡಿಸಿ ಟೋಲನ್ನು ನಿರ್ಮಿಸಿರುವುದೇ ಇದು ಅಕ್ರಮವಾಗಿದೆ. ಆದರೂ ಕೂಡ ನಾವು ಗ್ರಾಮಸ್ಥರ ಅಭಿವೃದ್ಧಿಗೆ ಅವರೇನಾದರೂ ಕೊಡುಗೆ ಕೊಡ್ತಾರೆ ಎಂಬ ನಿರೀಕ್ಷೆಯಿಂದ ನಾವು ಅದನ್ನು ಇಷ್ಟರವರೆಗೆ ಬಿಟ್ಟಿದ್ರು. ಇವರು ಯಾವುದೇ ಗ್ರಾಮಕ್ಕೆ ಕೊಡುಗೆ ಕೂಡ ಇಲ್ಲ. ಅದರಿಂದ ಗ್ರಾಮಸ್ಥರಿಗೆ ಸಮಸ್ಯೆಗಳೇ ಸಾವಿರ ಆಗ್ತುಂಟು. ನಾಳೆಯ ದಿನ ನಾವು ಒಂದು ದಿನ ಸಹ ಕಾಯ್ತೇವೆ. ಆ ದಿವಸ ಪಡುಬಿದ್ರಿ ಠಾಣಾಧಿಕಾರಿಗಳು ಬಂದು ಇದನ್ನು ವ್ಯವಸ್ಥೆಯನ್ನು ಸರಿಪಡಿಸಿಕೊಂಡ್ರೆ ನಾವು ಟೋಲ್ನೊಂದಿಗೆ ಸಹಕರಿಸ್ತೇವೆ. ಇಲ್ಲದೇ ಇದ್ದರೆ ಖಂಡಿತವಾಗಿ ಈ ದಿನ ನಮ್ಮ 3:30 ಗಂಟೆಗೆ ಸರಿಯಾಗಿ ವಿಶೇಷ ಮಾನ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ವಿಶೇಷ ಸಭೆಯನ್ನು ಕರೆದಿದ್ದೇವೆ. ಈ ಟೋಲನ್ನೇ ತೆಗಿಬೇಕು ಅನ್ನೋದು ನಮ್ಮ ಸರ್ವಸಮ್ಮತ ನಿರ್ಣಯವನ್ನು ನಾವು ಅದಕ್ಕೆ ಅವರ ನೋಟಿಸ್ ಮುಖಾಂತರ ಕೊಡಲಿಕ್ಕಿದ್ದೇವೆ.